ಕುಡ್ಲ ತಾಲೂಕು ಬಿಸಿ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸೋಮೇಶ್ವರ ವಲಯ ಪ್ರಗತಿ ಬಂಧು ಒಕ್ಕೂಟದ ಮುತಾಲಿಕೆಡ್ ಕುಡ್ಲದ ಪುಗರ್ತದ ಕಣ್ಣದ ಆಸ್ಪತ್ರೆ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ರೋಟರಿ ಕ್ಲಬ್ ಕುಡ್ಲ ಡೌನ್ ಟೌನ್ ಅಂಚನೆ ಕೋಟೆಕಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಾಯಡು ಉಚಿತ ಕಣ್ಣು ಬಕ ಆರೋಗ್ಯ ತಪಾಸಣಾ ಶಿಬಿರನು ಕೋಟೆಕಾರದ ನೆಲ್ಲಿಸ್ಥಳ ಶ್ರೀ ಕಾಳಿಕಾಂಬ ದೇವಸ್ಥಾನದ ಎದುರು ಪರಿಸರಡು ಶುಕ್ರವಾರ ಕಾಂಡೆ ನಡಪಾಯಿರು. ಕುಡ್ಲ ತಾಲೂಕು ಬಿಸಿ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸೋಮೇಶ್ವರ ವಲಯ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಮುತಾಲಿಕೆಡು ಕುಡ್ಲದ ಪುಗರ್ತದ ಕಣ್ಣದ ಆಸ್ಪತ್ರೆ ಡಾಕ್ಟರ್ ಅಗರ್ವಾಲ್ ಕಣ್ಣದ ಆಸ್ಪತ್ರೆ ರೋಟರಿ ಕ್ಲಬ್ ಕುಡ್ಲ ಕೋಟೆಕಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಕಾರಡು ಕೋಟೆಕಾರ್ ಕಾಳಿಕಾಂಬ ದೇವಸ್ಥಾನದ ಎದುರು ಪರಿಸರಡು ಅಟೆಂಡ್ ಮಲ್ತಿನ ಈ ಶಿಬಿರನು ಕೋಟೆಕಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ತುಡರು ಬೆಳಗಾದು ಉದಿಪನ ಮಲ್ತೇರು. ನಮ್ಮ ದೇಹ ದಿನನಿತ್ಯ ಚಟುವಟಿಕೆಡು ಇಜ್ಜಿಂದಾಂಡ ನಮ್ಮ ಆರೋಗ್ಯದ ಮಿತ್ತು ಒಂಜಿ ರೀತಿಡು ದುಷ್ಪರಿಣಾಮ ಬೂರುಂಡು. ಅವೇ ರೀತಿ ನಮ್ಮ ದೇಶಡು ಜನಸಂಖ್ಯೆಲ ಏರೊಂದುಂಡು. ಅಂಚಾದು ನಮ್ಮ ಆರೋಗ್ಯದ ಬಗೆಟ್ ದಿಂಜ ಜಾಗ್ರತೆರಾದು ಉಪ್ಪುಡು ಪಂಡದು ಎಚ್ಚರಿಕೆದ ಪಾತೆರ ಪಂಡದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆರ್ನ ಸಮಾಜಮುಖಿ ಬೇಲೆಲ್ಲದ ಬಗೆಟ್ ಡಾಕ್ಟರ್ ಸವಿತಾ ತೆರಿಪಾಯಿರು. ಇವತ್ತಿನ ದಿವಸ ನಾವು ಮುಖ್ಯವಾಗಿ ಎಲ್ಲರೂ ಸೇರಿ ಬಂದದೇನಂತ ಹೇಳಿದ್ರೆ ನಾವೆಲ್ಲರೂ ಹೇಳ್ತೇವೆ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ರೆ ಎಲ್ಲವೂ ಉಂಟು. ಆದರೆ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕಾಳಜಿ ನಾವು ವಹಿಸ್ತಾ ಇಲ್ಲ. ಆರೋಗ್ಯ ಶುರುವಾಗುವುದೇ ಒಂದು ನಾವು ಹುಟ್ಟಿನಿಂದ ನಾವು ಸಾಯುವವರೆಗೂ. ಆದರೆ ನಾವು ತುಂಬಾ ಕೇರ್ಲೆಸ್ ಆಗಿ ನಮ್ಮ ಏನು ಬದಲಾವಣೆ ಮಾಡಬೇಕು ಅದನ್ನೆಲ್ಲ ಮಾಡದೆ ನಾವು ಹೇಗೋ ಒಂದು ಬದುಕ್ತಾ ಇದ್ದೇವೆ. ಆ ವಿಷಯದಲ್ಲಿ ಇವತ್ತು ಖಾಲಿ ನೀವು ಮಾಹಿತಿ ಕೊಡುವುದಲ್ಲ, ಇಲ್ಲಿ ನಾವು ವಿಷಯವಾಗಿ ನಾವು ಇಲ್ಲಿ ಇಟ್ಟಿದ್ದೇವೆ, ಕೆಲವೆಲ್ಲ ಕಮಾಡಿಟೀಸ್ ಇಟ್ಟಿದ್ದೇವೆ. ನಿಮ್ಗೆ ಏನೆಲ್ಲ ಒಂದು ನಿಮಗೆ ಸಂತಾನ ಕಡಿಮೆ ಮಾಡಲಿಕ್ಕೆ ಬೇಕಾಗಿ, ಅಥವಾ ಗರ್ಭಧಾರಣೆ ಬೇಡ, ಅಥವಾ ಅದನ್ನು ನೀವು ಶಾಶ್ವತವಾಗಿ ಏನು ಮಾಡಬೇಕಾದಂಥ ವಿಧಾನಗಳು, ಅದರ ವಿಷಯವಾಗಿ ನಾವು ಹೇಳಲಿಕ್ಕೆ ಸ್ವತಃ ನಾವೇ ಕೂತಿದ್ದೇವೆ. ದಯವಿಟ್ಟು ನೀವು ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು. ಹಾಗೆ ಈಗೆಲ್ಲ ನೀವು ನೋಡ್ತಾ ಇರುವಾಗೆ BP, ಶುಗರ್, ಕ್ಯಾನ್ಸರ್ ಆಯಿತು, ಹಾಗೆ ನಿಮಗೆ ಬೇಕಾದ ಇದು ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಕುಡ್ಲ ಡಾಕ್ಟರ್ ಅಗರ್ವಾಲ್ ಕಣ್ಣದ ಆಸ್ಪತ್ರೆದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಶಿಕ್ ಸಾಲಿಯಾನ್ ಮಲ್ಲ ಬಿನ್ನಿರಾದ ಕಾರ್ಯಕ್ರಮದ ಪಾಲು ಪಡೆದು ದೇಹದ ಅಂಗಾಂಗಡು ಕಣ್ಣು ಭಾರಿ ಮುಖ್ಯ, ಅಂಚಾದ ಕಣ್ಣದ ಆರೋಗ್ಯನ ಕಾತೊನ್ನವು ದಿಂಜ ಅಗತ್ಯ ಪಂಡದು ಮಾಹಿತಿ ಕೊರಿಯರು. ಮಂಗಳೂರಿನಲ್ಲಿ ನಮ್ಮ ಪಂಪುರಲ್ಲಿ ನಮ್ಮ ಆಸ್ಪತ್ರೆ ಇದೆ. ಸೊ ಇಲ್ಲಿ ಕಣ್ಣಿನ ತಪಾಸಣೆಯನ್ನು ನಾವು ಮಾಡ್ತೇವೆ. ಕಣ್ಣಿನ ದೃಷ್ಟಿ ಪರೀಕ್ಷೆಯನ್ನು ನಾವು ಇವತ್ತು ಮಾಡಲಿಕ್ಕಿದ್ದೇವೆ. ಸೊ ಕಣ್ಣಿನ ದೃಷ್ಟಿಯಲ್ಲಿ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಅಂತ ಇರ್ತದೆ. ಸೊ ದೂರದೃಷ್ಟಿ ಸಾಮಾನ್ಯವಾಗಿ ಕೆಲವರಲ್ಲಿ ಕಂಡು ಬಂದರೆ ಸಮೀಪ ದೃಷ್ಟಿ 40ರ ನಂತರ ಪ್ರತಿಯೊಬ್ಬರಿಗೂ ಸಮೀಪ ದೃಷ್ಟಿಯ ಸಮಸ್ಯೆ ಬರ್ತದೆ. ಸೊ ಅಂತ ದೃಷ್ಟಿ ಪರೀಕ್ಷೆಯನ್ನು ಇಲ್ಲಿ ನಾವು ಮಾಡ್ತೇವೆ. ಸೊ ಕಣ್ಣಿನಲ್ಲಿ ಕೇವಲ ದೃಷ್ಟಿ ಸಮಸ್ಯೆ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ BP, ಶುಗರ್ ಹೇಗೆ ಇರ್ತದೋ ಹಾಗೆ ಕಣ್ಣಿಗೆ ಕೂಡ ಅದರಲ್ಲಿ ಇಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ದೇಹದಲ್ಲಿ ಹೇಗೆ ನಮಗೆ BP ಇರ್ತದೆ, ಕಣ್ಣಿನಲ್ಲಿ ಕಣ್ಣಿನ ಪ್ರೆಷರ್ ಅಂತ ಇರ್ತದೆ. ಸೊ ಇದಕ್ಕೆ ನಾವು ಗ್ಲೋಕೋಮಾ ಅಂತ ಹೇಳ್ತೇವೆ. ಅಥವಾ ಕಣ್ಣಿನ ನರದಲ್ಲಿ ಸಮಸ್ಯೆ ಇರ್ತದೆ. ಈ ಶುಗರ್ ಪೇಷಂಟ್ಸ್ಗೆಲ್ಲ ಜಾಸ್ತಿಯಾಗಿ ಕಣ್ಣಿನ ನರದ ಸಮಸ್ಯೆ ಇರ್ತದೆ. ಸೊ ಇದಕ್ಕೆ ನಾವು ರೆಟಿನಾ ಪ್ರಾಬ್ಲಮ್ ಅಂತ ಹೇಳ್ತೇವೆ, ಡಯಾಬಿಟಿಕ್ ರೆಟಿನೋಪತಿ ಅಂತ. ಸೊ ಇದರಲ್ಲಿ ಏನಾಗ್ತದೆ, ಈ ಗ್ಲೋಕೋಮಾದಲ್ಲಿ ಕಣ್ಣಿನ ವಿಸ್ತಾರ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ರೆಟಿನಾ ಪ್ರಾಬ್ಲಮ್ ಅಲ್ಲಿ ಏನಾಗ್ತದೆ, ಕಣ್ಣಿನಲ್ಲಿ ರಕ್ತ ಹೆಪ್ಪು ಕಟ್ಟುವಂಥದ್ದು. ಸೊ ಇಂಥ ಸಮಸ್ಯೆಗಳು ಬರ್ತದೆ, ದೃಷ್ಟಿಯನ್ನು ಕಳೆದುಕೊಳ್ಳುವಂತಹ ಚಾನ್ಸಸ್ ಇರ್ತದೆ. ಸೋಮೇಶ್ವರ ವಲಯ ಮೇಲ್ವಿಚಾರಕರು ಮೋಹನ್ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಧ್ಯೇಯೋದ್ದೇಶದ ಬಗೆಟು ಪ್ರಾಸ್ತಾವಿಕ ಪಾತೆರ ಪಂಡೇರು. ತಾಲೂಕು ಹೆಲ್ತ್ ಆಫೀಸರ್ ಡಾಕ್ಟರ್ ಸುಜಯ ಕುಮಾರ್, ಸೋಮೇಶ್ವರ ವಲಯ ಪ್ರಗತಿ ಬಂಧು ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಪ್ರಭಾ ಶೆಟ್ಟಿ, ಕೇಂದ್ರ ಒಕ್ಕೂಟದ ಮಾಜಿ ಅಧ್ಯಕ್ಷರು ಸತೀಶ್ ದೀಪಂ, ಸೋಮೇಶ್ವರ ಒಕ್ಕೂಟದ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ, ಕೋಟೆಕಾರ್ ಗ್ರಾಮ ಪಂಚಾಯತದ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಶೆಟ್ಟಿ, ಉಪಾಧ್ಯಕ್ಷರು ಪ್ರವೀಣ ಇಬಗಂಬಿಲ, ಸೋಮೇಶ್ವರ ಗ್ರಾಮ ಪಂಚಾಯತದ ಉಪಾಧ್ಯಕ್ಷರು ರವಿಶಂಕರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದ ಡಾಕ್ಟರ್ ಜ್ಯೋತಿ, ಡಾಕ್ಟರ್ ಮಾಧವಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಾರ್ಯಕ್ಷೇತ್ರದ ಒಕ್ಕೂಟದ ಮಾತಾ ಅಧ್ಯಕ್ಷರ ನಕಲು ಪದಾಧಿಕಾರಿಗಳು, ಮಾತಾ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಗಳು,
ಕಾರ್ಯಕ್ರಮಡು ಪಾಲು ಪಡೆದಿತ್ತೇರು. ಸೋಮೇಶ್ವರ ವಲಯದ ಸೇವಾ ಪ್ರತಿನಿಧಿ ಮೋಹಿನಿ ಎದ್ಕೊಂಡೇರು. ಕುಡ್ಲ ತಾಲೂಕು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ಆಶಾ ಚಂದ್ರ ಸಭೆ ಸುಧಾರಿಕೆ ಮಲ್ತೇರು.